ನಿರ್ಭಯ ಸಾಮೂಹಿಕ ಅತ್ಯಾಚಾರ ಕೊಲೆ ಪ್ರಕರಣದ 4 ಅಪರಾಧಿಗಳಿಗೆ ಜನವರಿ 22ರಂದು ಬೆಳಗ್ಗೆ 7 ಗಂಟೆಗೆ ಮರಣದಂಡನೆ ಶಿಕ್ಷೆ ವಿಧಿಸಲು ದಿಲ್ಲಿಯ ಪಟಿಯಾಲ ಹೌಸ್ ಕೋರ್ಟ್ ಮಂಗಳವಾರ ಡೆತ್ ವಾರೆಂಟ್ ಅನ್ನು ಜಾರಿಗೊಳಿಸಿದೆ. ಇದರಿಂದ ಪ್ರಕರಣ ನಡೆದು 7 ವರ್ಷಗಳ ಬಳಿಕ ಅಪರಾಧಿಗಳು ಗಲ್ಲುಗೇರುವಂತಾಗಿದೆ. ಅಕ್ಷಯ್ ಠಾಕೂರ್ ಸಿಂಗ್, ಮುಕೇಶ್, ಪವನ್ ಗುಪ್ತಾ ಹಾಗೂ ವಿನಯ್ ಶರ್ಮಾ 2012ರ ಗ್ಯಾಂಗ್ ರೇಪ್ ಮತ್ತು ಕೊಲೆ ಪ್ರಕರಣದಲ್ಲಿ ಅಪರಾಧಿಗಳಾಗಿದ್ದು ಜನವರಿ 22ರಂದು ನೇಣುಗಂಬ ಏರಲಿದ್ದಾರೆ. 7 ವರ್ಷಗಳ ಸುದೀರ್ಘ ಕಾನೂನು ಸಮರದ ನಂತರ ಕೊನೆಗೂ ಈ ದೇಶದ ಮಗಳು ನಿರ್ಭಯಾಗೆ ನ್ಯಾಯ ಸಿಕ್ಕಂತಾಗಿದೆ ಎಂದು ನಿರ್ಭಯ ಪ್ರಕರಣದ 4 ಅಪರಾಧಿಗಳಿಗೆ ದಿಲ್ಲಿಯ ಪಟಿಯಾಲ ಹೌಸ್ ಕೋರ್ಟ್ ಡೆತ್ ವಾರೆಂಟ್ ಜಾರಿ ಮಾಡಿದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ನಿರ್ಭಯ ತಾಯಿ ಈ ಪ್ರತಿಕ್ರಿಯೆ ನೀಡಿದ್ದಾರೆ. जो होगा सही होगा, आज ऑर्डर हो जाएगा क्योंकि आज के डेट में उनकी कोई भी अपील पेंडिंग नहीं है, क्लियर है बिल्कुल. तो उम्मीद है कि कोर्ट ऑर्डर कर देगा. मैम, कोर्ट ने भी बोला है कि बहुत डिले हो चुका है इस केस में, 7 साल हो गए अभी तक डेथ वारंट जारी नहीं करा. क्योंकि 1 साल से तो हम इसी चीज़ पे लड़ रहे हैं कि वो जो भी उनकी सरकारी रेमेडी है डालने करे, लेकिन आज के डेट में कोई अपील उनकी पेंडिंग नहीं है, बिल्कुल क्लियर है. तो आज एक उम्मीद है की मदर भी आई थी जिन्होंने अब यहाँ पे अपनी जी वो भी इसमें कुछ टाइम चाहती हैं कुछ. आप देखिए 7 साल से तो मैं धक्के खा रही हूँ. वो आए, एक उनका काम है, हम अपना काम कर रहे हैं, वो अपना काम कर रहे हैं. और लगता नहीं आपका केस जो है कानूनी पेचीदगियों में अटका हुआ है 7 साल से, क्योंकि अभी भी 2 लीगल रेमेडी वो कह रहे हैं हमारे पास अवेलेबल, क्योंकि वो अटकाए हुए हैं. इसी रेमेडी के लिए हम साल भर से यहाँ लड़ रहे हैं. हम कभी नहीं कहे कि नहीं उनको उठाओ फांसी दो. हमने भी कहा कि सरकारी रेमेडी जो भी है उनका कोर्ट पूरा कराए और करे. आज के डेट में कोई उनकी अपील पेंडिंग नहीं है. तो ಈ ತೀರ್ಪಿನಿಂದ ಜನರಿಗೆ ನ್ಯಾಯಾಂಗದ ಮೇಲಿನ ನಂಬಿಕೆ ಇನ್ನಷ್ಟು ಹೆಚ್ಚಾಗಿದೆ. ನನ್ನ ಮಗಳಿಗೆ ನ್ಯಾಯ ಸಿಕ್ಕಂತಾಗಿದೆ, ದೇಶದ ಮಗಳಿಗೆ ನ್ಯಾಯ ದೊರೆತಂತಾಗಿದೆ ಎಂದು ಹೇಳಿದ್ರು. ಕೋರ್ಟ್ ತೀರ್ಪಿನಿಂದ ನನಗೆ ಸಂತಸವಾಗಿದೆ. ಅಪರಾಧಿಗಳನ್ನು ಜನವರಿ 22ರಂದು ಬೆಳಗ್ಗೆ 7 ಗಂಟೆಗೆ ಗಲ್ಲಿಗೆ ಏರಿಸಲಿದ್ದಾರೆ. ಇದರಿಂದ ಇಂತಹ ದುಷ್ಕೃತ್ಯ ನಡೆಸುವ ಕಾಮುಕರಿಗೆ ಭಯ ಹುಟ್ಟಿಸಲಿದೆ ಎಂದು ನಿರ್ಭಯ ತಂದೆ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.